ದಿನವಾಗಿ ನಾವು ಆಚರಿಸಿದ್ದೇವೆ. ಅದೇ ರೀತಿ ಅದರ ಅಂಗವಾಗಿ ಜೀವರಕ್ಷಕ ಲಸಿಕಾ ಅಭಿಯಾನ ಅಂದು 17 ತಾರೀಕಿನಿಂದ ಸುಮಾರು ಅಕ್ಟೋಬರ್ 2 ತಾರೀಕಿನವರೆಗೆ ಅಭಿಯಾನ ದೇಶದಾದ್ಯಂತ ನಡೀತಾ ಇದೆ. ಅದೇ ರೀತಿ ನಾವು ಈಗ ಕುರ್ನಾಡು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಂದು ಅಭಿಯಾನವನ್ನು ಪ್ರಾರಂಭಿಸುತ್ತಿದ್ದೇವೆ. ಇದಕ್ಕೆ ಈ ಸಭೆಗೆ ಬಂದಂಥ ಮಂಗಳೂರು ಬಿಜೆಪಿ ಮಂಗಳೂರು ಮಂಡಲದ ಅಧ್ಯಕ್ಷರಾದಂತಹ ಶ್ರೀ ಚಂದ್ರಾಸ್ ಪಂಡಿತ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಲಸಿಕಾ ಈ ಸೇವಾ ಪಾಕ್ಷಿಕದ ಅಭಿಯಾನದ ಜಿಲ್ಲಾ ಸಂಚಾಲಕರು ಹಾಗೂ ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಆದಂತಹ ಸುಧೀರ್ ಶೆಟ್ಟಿ ಕಣ್ಣೂರು ಇವರನ್ನು ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ. ಅದೇ ರೀತಿ ಜಿಲ್ಲಾ ಉಪಾಧ್ಯಕ್ಷರು ಹಾಗೂ ಜಿಲ್ಲಾ ಸಂಚಾಲಕರು ಆದಂತಹ ಸಂತೋಷ್ ಕುಮಾರ್ ರೈ ಬೋಳಿಯರ್ ಇದ್ದಾರೆ, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ. ಅದೇ ರೀತಿ ನಮ್ಮ ನಾಯಕರು ನಿಕಟಪೂರ್ವ ನಿಗಮದ ಅಧ್ಯಕ್ಷರಾದಂತಹ ರವೀಂದ್ರ ಶೆಟ್ಟಿ ಉಳಿದೊಡ್ಡು ಇದ್ದಾರೆ, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ. ಪ್ರಮುಖವಾಗಿ ಇದೇ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ಆಯಿಷಾ ರೀಮಾ ಅವರಿದ್ದಾರೆ, ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ. ಅದೇ ರೀತಿ ಇಲ್ಲಿ ಇರುವಂಥ ಎಲ್ಲ ಸಿಬ್ಬಂದಿ ವರ್ಗದವರನ್ನು, ಆಶಾ ಕಾರ್ಯಕರ್ತರನ್ನು ಹಾಗೂ ಎಲ್ಲ ಪಕ್ಷದ ಅನ್ಯಾನ್ಯ ಜವಾಬ್ದಾರಿಯನ್ನು ಹೊತ್ತಿರುವಂಥ ಎಲ್ಲ ಕಾರ್ಯಕರ್ತರನ್ನು ಪ್ರಮುಖರನ್ನು ಸ್ವಾಗತಿಸಿದೆ. ಅದೇ ರೀತಿ ಪ್ರಮುಖವಾಗಿ ಮಾಧ್ಯಮ ಮಿತ್ರರಿದ್ದಾರೆ, ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಮುಂದೆ ಸಂತೋಷ್ ಕುಮಾರ್ ರೈ ಅವರನ್ನು ನಡೆಸಿಕೊಡ್ಬೇಕಾಗಿ ಕೈಗೊಳ್ತೇವೆ. ಆ ಕಾರ್ಯಕ್ರಮ ಏನೆಂದರೆ, ನಮ್ಮ ದೇಶದ ಪ್ರಧಾನಿ ಜಗತ್ನಾಯಕ ಗೌರವಾನ್ವಿತ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬವನ್ನು ಈ ದೇಶದ, ಈ ರಾಜ್ಯದ, ಈ ಜಿಲ್ಲೆಯ, ಈ ತಾಲೂಕಿನ, ಈ ಗ್ರಾಮದ ಹಳ್ಳಿಯಲ್ಲಿ ಗಲ್ಲಿಯಲ್ಲಿ, ಅದೇ ರೀತಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ, ಕೇಂದ್ರ ಆರೋಗ್ಯ ಕೇಂದ್ರಗಳಲ್ಲಿ, ದೊಡ್ಡ ಹಾಸ್ಪಿಟಲಲ್ಲಿ ಎಲ್ಲೆಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಉಂಟು ಅದನ್ನು ಎಲ್ಲ ಕಡೆಯಲ್ಲಿ ಮಾಡ್ತಾರೆ. ಇದು ನರೇಂದ್ರ ಮೋದಿಜಿಯವರ ಆಸೆ, ಅವರ ಯೋಜನೆ ಅಲ್ಲವೇ ಅಲ್ಲ. ನಾವು ಕಂಡಂಥ ಒಬ್ಬ ಶ್ರೇಷ್ಠ ಪ್ರಧಾನಿ. ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್. ಅಂದರೆ ಜಾತಿ ಮತ ಭೇದ ಇಲ್ಲದೆ, ಶ್ರೀಮಂತ ಬಡತನೆಂಬ ಅಂತರವಿಲ್ಲದೆ ಈ ದೇಶದ ಎಲ್ಲ ನಾಗರಿಕರಿಗೂ ಕೂಡ ಎಲ್ಲ ಸೌಲಭ್ಯಗಳು, ಮೂಲಭೂತ ಸೌಕರ್ಯಗಳು ಸಿಗಬೇಕು. ಅದರ ಒಟ್ಟಿಗೆ ಈ ದೇಶದ ಜನರು ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯಿಂದ ಜೀವನ ಸಾಗಿಸಬೇಕೆಂಬ ಏಕೈಕ ಉದ್ದೇಶದಿಂದ ಸರ್ವಸ್ವವನ್ನು ತ್ಯಾಗ ಮಾಡಿದಂಥ ಧೀಮಂತ ನಾಯಕರ ಸಾಲಲ್ಲಿ, ಜಗತ್ತಿನ ನಾಯಕರ ಸಾಲಲ್ಲಿ ಸೇರಿದಂಥ ನಮ್ಮ ಗೌರವಾನ್ವಿತ ನರೇಂದ್ರ ಮೋದಿಜಿಯವರ 72ನೇ ವರ್ಷದ ಹುಟ್ಟುಹಬ್ಬವನ್ನು 15 ದಿವಸ ನಿರಂತರವಾಗಿ 13 ಕಾರ್ಯಕ್ರಮಗಳಾಗಿ ನಾವು ಆಯೋಜನೆ ಮಾಡಿದ್ದೇವೆ. ವಿಶೇಷವಾಗಿ ನಮ್ಮ ಕ್ಷೇತ್ರದ ಗೌರವಾನ್ವಿತ ಅಧ್ಯಕ್ಷರಾದಂಥ ಚಂದ್ರಾಸ್ ಪಂಡಿತ್ ಅವರ ಮುಂದಾಳತ್ವದಲ್ಲಿ ಕ್ಷೇತ್ರದಲ್ಲಿ ಜಿಲ್ಲೆಯ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಹ್ಯಾಟ್ರಿಕ್ ಕಾರ್ಪೊರೇಟ್, ಅದರ ಒಟ್ಟಿಗೆ ಮುಖ್ಯ ಸಚೇತಕ ಮಹಾನಗರ ಪಾಲಿಕೆ, ಅದರ ಒಟ್ಟಿಗೆ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಕಾರ್ಯಕ್ರಮದ ಸಂಚಾಲಕರು ಗೌರವಾನ್ವಿತ ಸುಧೀರ್ ಶೆಟ್ಟಿ ಅವರು ನಮ್ಮೊಟ್ಟಿಗಿದ್ದಾರೆ. ನಮ್ಮ ಅಲೆಮಾರಿ ಅರೆಮಾರಿ ನಿಗಮದ ಮಾಜಿ ಅಧ್ಯಕ್ಷರು ನನ್ನ ಮಿತ್ರರಾದಂಥ ರವೀಂದ್ರ ಶೆಟ್ಟಿ ನಮ್ಮೊಟ್ಟಿಗಿದ್ದಾರೆ. ಒಬ್ಬ ಡಾಕ್ಟರ್ ವೈದ್ಯರಾಗಿ ಯಾವ ರೀತಿಯಾಗಿ ಸೇವೆ ಸಲ್ಲಿಸಬೇಕು, ಆ ಸೇವೆ ಸಲ್ಲಿಸುವಂಥ ಅವರ ವಿಧಾನ ಬಂದಂಥವ್ರನ್ನು ಅತ್ಯಂತ ಖುಷಿಯಿಂದ, ಅವರಿಗೆ ಯಾವುದೇ ಜ್ವರ ಇರ್ಬೋದು, ಶೀತ ಇರ್ಬೋದು, ಬೇರೆ ಏನಿರ್ಬೋದು, ಅದನ್ನು ತಕ್ಷಣ ಅವರ ಮುಖದಲ್ಲೇ ಅವರ ಇಡೀ ಟೀಮ್, ವಿಶೇಷವಾಗಿ ಇರುವಂಥ ಡಾಕ್ಟರ್ ಆಯಿಷಾ ರೀಮಾ ನಮ್ಮೊಟ್ಟಿಗೆ ಇದ್ದಾರೆ. ನಮ್ಮ ಹಿರಿಯರು ನಮ್ಮ ಮಾರ್ಗದ 23 ವರ್ಷದ ನಿತ್ಯ ನಿರಂತರವಾಗಿ ಸೇವೆ ಮಾಡಿದಂಥ ಈ ಪ್ರಾಥಮಿಕ ಆರೋಗ್ಯದ ಜಯಲಕ್ಷ್ಮಿ ಅಕ್ಕ ನಮ್ಮೊಟ್ಟಿಗಿದ್ದಾರೆ. ಅವರ ಟೀಮು ಎಲ್ಲರ ಹೆಸರು ಹೇಳಿದರೆ ತುಂಬ ಎಲ್ಲ ಪ್ರೀತಿ, ನನ್ನ ಅತ್ಯಂತ ಪ್ರೀತಿಯವರು. ಅದರ ಒಟ್ಟಿಗೆ ಆಶಾ ಕಾರ್ಯಕರ್ತರು ಅಂದರೆ ಪಾಪ ಬಿಸಿಲಿರಲಿ, ಮಳೆ ಇರಲಿ, ಏನಿರಲಿ, ಎಲ್ಲಿಗೆ ಹೋಗಬೇಕು, ಎಲ್ಲಿಂದ ಬರಬೇಕು, ಮಧ್ಯಾಹ್ನ ಬೆಳಿಗ್ಗೆ ತನ್ನ ಮನೆಯಲ್ಲಿ ಯಾವ ಸಮಸ್ಯೆಗಳಿದ್ದರೂ ನುಂಗಿಕೊಂಡು ಆ ಸೇವೆ ಮಾಡುವಂಥ ಆಶಾ ಕಾರ್ಯಕರ್ತರು. ಅದರ ಒಟ್ಟಿಗೆ ವಿಶೇಷವಾಗಿ ನಮ್ಮ ನಾಯಕರಿದ್ದಾರೆ, ಒಬ್ಬರಿಗೊಂದೊಬ್ಬರು ಮಿಗಿಲಾದವರು. ನಮ್ಮ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ನವೀನನ್ನ ಇದ್ದಾರೆ, ನಮ್ಮ ಗೌರವಂತ ಪಂಚಾಯತ್ ಸದಸ್ಯರು ವಕೀಲರಾದಂಥ ಭಾಸ್ಕರನ್ನ ಇದ್ದಾರೆ, ಅವರೊಟ್ಟಿಗೆ ನಮ್ಮ ಹಿರಿಯ ಉಪಾಧ್ಯಕ್ಷರು, ನಮ್ಮ ಮಾರ್ಗದರ್ಶಕರು, BJP ವರಿಷ್ಠ ನಾಯಕರು, ಮೊಗವೀರ ಸಮಾಜದ ನಾಯಕರಾದಂಥ ಯಶವಂತಣ್ಣ ಇದ್ದಾರೆ, ನಮ್ಮ ಉಪಾಧ್ಯಕ್ಷರು, ನಮ್ಮ ನಾಯಕರಾದಂಥ ಆನಂದ್ ಶೆಟ್ಟಿ ಇದ್ದಾರೆ. ಇದರಲ್ಲಿ ಕೂಡ 4 ಜನ, ಯಾರು ನವೀನ್ ಶೆಟ್ಟಿ ಈ ಕ್ಷೇತ್ರದ ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರು, ನಮ್ಮ ಮಹಾಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿ ಸುಬ್ರಹ್ಮಣ್ಯ ಪಟ್ಲಿಯರ್, ಅದರ ಒಟ್ಟಿಗೆ ಡಾಕ್ಟರೇಟ್ ಪಡೆದಂಥ ಅವರಿಗೆ ಅಭಿನಂದನೆ. ನಮ್ಮ ಸತೀಶ್ ಅಣ್ಣ ನಿತ್ಯ ನಿರಂತರವಾಗಿ ಸಮಾಜದೊಟ್ಟಿಗೆ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು, ಸತ್ಯವನ್ನು ಸತ್ಯವಾಗಿ ಮಾಧ್ಯಮಕ್ಕೆ ತಿಳಿಸಿ, ಪತ್ರಿಕಾ ರಂಗದಲ್ಲಿ ಹೆಸರು ಗಳಿಸಿ ಇದೀಗ ಡಾಕ್ಟರೇಟ್ ಪ್ರಶಸ್ತಿಯನ್ನು ಪಡೆದಂಥ ನಮ್ಮ ಸತೀಶ್ ಅಣ್ಣ ನಮ್ಮೊಟ್ಟಿಗಿದ್ದಾರೆ. ಅದರೊಟ್ಟಿಗೆ ನಮ್ಮ
ಸಜಿಪ ಪಡು ಮತ್ತು ಚೇಲೂರು ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಅಧ್ಯಕ್ಷರು ನಮ್ಮ ನಾಯಕರಾದಂಥ ವಿಠಲಣ್ಣ ನಮ್ಮೊಟ್ಟಿಗಿದ್ದಾರೆ. ಕೈರಂಗಲ ಗ್ರಾಮ ಪಂಚಾಯತಿನ ಸದಸ್ಯರಾದಂಥ ನಮ್ಮ ಸಶೇನ ನಮ್ಮೊಟ್ಟಿಗಿದ್ದಾರೆ. ನಮ್ಮ ಹಿರಿಯರು, ನಮ್ಮ ವಿಶೇಷವಾಗಿ ಪ್ರಕೋಷ್ಠದ ಸಂಚಾಲಕರು ಆದಂಥ ನಮ್ಮ ಕಿರಣ್ ಗಟ್ಟಿಯವರು ನಮ್ಮೊಟ್ಟಿಗಿದ್ದಾರೆ. SBMCಯ ಪೂಪಾಡಿಕಲ್ಲು ಶಾಲೆಯ ಅಧ್ಯಕ್ಷರು ನವೀನಣ್ಣ ನಮ್ಮೊಟ್ಟಿಗಿದ್ದಾರೆ. ನಮ್ಮ ಮೂಟಗೋಲಿ ಶಕ್ತಿ ಕೇಂದ್ರದ ಅಧ್ಯಕ್ಷರಾದಂಥ ರಾಜೇಶಣ್ಣ ನಮ್ಮೊಟ್ಟಿಗಿದ್ದಾರೆ. ಹ್ಯಾಟ್ರಿಕ್ ಪಂಚಾಯತ್ ಮೆಂಬರ್, ಒಬ್ಬ ಪಂಚಾಯತ್ ಮೆಂಬರ್ ಆಗಿ ನಿರಂತರವಾಗಿ ಸಮಾಜ ಸೇವೆಯನ್ನು ಮಾಡುತ್ತಿರುವಂಥ ಗೋಪಾಲ್ ಬಂಗೇರ್ ನಮ್ಮೊಟ್ಟಿಗಿದ್ದಾರೆ. ಅದರ ಒಟ್ಟಿಗೆ ಹೊಸಕೊರಲಿನ ಒಬ್ಬರು ಮಾಧ್ಯಮ ಮಿತ್ರರು, ಪಾಪ ಯಾವ ಗುಂಡಿಯಲ್ಲಿರಲಿ ಎಲ್ಲಿರಲಿ ಅಲ್ಲಿಯ ನ್ಯೂಸನ್ನು ನಿರಂತರವಾಗಿ ನಮ್ಮ ಕ್ಷೇತ್ರಕ್ಕೆ, ನಮ್ಮ ಜಿಲ್ಲೆಗೆ ಕೊಡುವಂಥ ನಮ್ಮ ಆಸಿಫ್ರವರು ನಮ್ಮೊಟ್ಟಿಗಿದ್ದಾರೆ. ನಮ್ಮ ಹಿಂದುಳಿದ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ, ನಮ್ಮ ಮಿತ್ರರು, ಲೀಡರ್ ಆದಂಥ ನಮ್ಮ ಕಿಶೋರಣ್ಣ ನಮ್ಮೊಟ್ಟಿಗಿದ್ದಾರೆ. ನಮ್ಮ ಲಾಸ್ಟ್ ಟೈಮ್ ಯುವ ಮೋರ್ಚಾದಲ್ಲಿದ್ದರು, ಇವಾಗ ನಮ್ಮ ಕ್ಷೇತ್ರ ಸಮಿತಿಯಲ್ಲಿರುವಂಥ ನಮ್ಮ ಮನೋಜ್ ಗಟ್ಟಿಯವರು ನಮ್ಮೊಟ್ಟಿಗಿದ್ದಾರೆ. ರೈತ ಮೋರ್ಚಾದ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ, ಅದರ ಒಟ್ಟಿಗೆ ಗ್ರಾಮ ಪಂಚಾಯತ್ನ ಕಳೆದ ಬಾರಿಯ ಮಾಜಿ ಉಪಾಧ್ಯಕ್ಷರು, ನನ್ನ ಮಿತ್ರರಾದಂಥ ನಮ್ಮ ನಿತಿನ್ ಗಟ್ಟಿ ನಮ್ಮೊಟ್ಟಿಗಿದ್ದಾರೆ. ಅದರೊಟ್ಟಿಗೆ ನಮ್ಮ ಮಿತ್ರರಾದಂಥ ಪ್ರಜ್ವಲ್ ನಮ್ಮೊಟ್ಟಿಗಿದ್ದಾರೆ. ನಮ್ಮ ರೂಪೇಶ್, ಸಾಮಾಜಿಕ ಜಾಲತಾಣದ ರೂಪೇಶ್, ರಾಜೇಶ್, ಅಶೋಕ್ ನಮ್ಮೊಟ್ಟಿಗೆ ಗೌರವಾನ್ವಿತ ಪಂಚಾಯತ್ ಸದಸ್ಯರು, ಸಮಾಜ ಸೇವಕರು, ನಿರಂತರವಾಗಿ ಹಲವು ಸಂಘ ಸಂಸ್ಥೆಯ ದುಡಿಯುವಂಥ ನಮ್ಮ ಪೂಪಾಡಿಕಲ್ಲಿನ ಸುನೀಲ್ ಗಟ್ಟಿಯವರು ನಮ್ಮೊಟ್ಟಿಗಿದ್ದಾರೆ. ಈ ಕಾರ್ಯಕ್ರಮದ ಆಯೋಜನೆ ಮಾಡಿದಂಥ ಭರತ್ ಗಟ್ಟಿಯವರಂದರೆ ಅವರೊಬ್ಬರು ನಮ್ಮ ನಾಯಕರು. ಅದರೊಟ್ಟಿಗೆ ನಮ್ಮ ಕ್ಷೇತ್ರದ ಹಿಂದುಳಿದ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಆದಂಥ ಭರತ್ ಗಟ್ಟಿ ನಮ್ಮೊಟ್ಟಿಗಿದ್ದಾರೆ. ನಾನೇನು ಹೆಚ್ಚು ಮಾತನಾಡಲಿಕ್ಕೆ ಹೋಗುವುದಿಲ್ಲ. ನಮ್ಮ ಜಿಲ್ಲೆಯ ಕಾರ್ಯಕಾರಿಣಿ ಸದಸ್ಯರು, ನನ್ನ ಬಂಧು, ನನ್ನ ಪ್ರೀತಿಯ ಸಹೋದರಿಯಾದಂಥ ಗೌರವಾನ್ವಿತ ಶ್ರೀಮತಿ ಸುಮನಾ ಹರೀಶ್ ಶೆಟ್ಟಿ ಅವರು ನಮ್ಮೊಟ್ಟಿಗಿದ್ದಾರೆ. ಅದು ಬಿಟ್ಟು ಹೋಗಬಾರ್ದಿತ್ತು, ಅವರು ನಮ್ಮವರೇ. ವಿಶೇಷವಾಗಿ ಮೋದಿಜಿಯ ಕಾರ್ಯಕ್ರಮ ಮೊನ್ನೆ 17ನೇ ತಾರೀಕಿಗೆ ಪ್ರಾರಂಭವಾಗಿದೆ. ಜಗತ್ತಿನಲ್ಲೇ ದಾಖಲೆ ಮಾಡಬೇಕೆಂಬ ಲೆಕ್ಕಾಚಾರದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ JP ನಡ್ಡಾ ಅವರು ರಕ್ತದಾನ ಶಿಬಿರವನ್ನು ಏರ್ಪಾಡು ಮಾಡಿದ್ದಾರೆ. ಅದರ ಯುವ ಮೋರ್ಚಾದಲ್ಲಿ ಅದು ರಾಷ್ಟ್ರೀಯ ದಾಖಲೆ, ಜಗತ್ ದಾಖಲೆ ಆಗಿದೆ. ಅಷ್ಟು ಇಷ್ಟ ತನಕ 84,000 ಏನೋ ಬಾಟ್ಲಿ ಆಗಿತ್ತಂದರೆ ಈ ಸಾರಿ 88,000 ಯೂನಿಟ್ ಆಗಿದೆ, ವಿಶೇಷವಾಗಿ ದಾಖಲಾಗಿದೆ. ಆನಂತರ ಮಹಿಳಾ ಮೋರ್ಚಾದವರ ನಿರಂತರವಾದ ಕಾರ್ಯಕ್ರಮ, ಆನಂತರ ಹಿಂದುಳಿದ ವರ್ಗದವರ ನಿರಂತರವಾದ ಕಾರ್ಯಕ್ರಮ. ಇದೀಗ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ, ಈ ದೇಶದಲ್ಲಿರುವ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೂಡ ಈ ರೀತಿಯ ಕಾರ್ಯಕ್ರಮ. ಪ್ರಥಮವಾಗಿ ನಾವಲ್ಲಿ ಫ್ಲೆಕ್ಸ್ ಅಳವಡಿಸಿದ್ದೇವೆ. ಯಾವ ರೀತಿಯಲ್ಲಿ ಫ್ಲೆಕ್ಸ್ ಅಳವಡಿಸಿದ್ದೇವೆ ಅಂದರೆ ಅದು ಪಕ್ಷದ ಲೆಕ್ಕದಲ್ಲಿ ಅಲ್ಲ. ನಮ್ಮ ದೇಶದ ಪ್ರಧಾನಿಯವರು ಈ ದೇಶದಲ್ಲಿ ಕೊರೋನಾ ಎಂಬ ಮಹಾಮಾರಿ ಬಂದಾಗ ಜಗತ್ತು, ವಿಶ್ವಸಂಸ್ಥೆ ಎಲ್ಲ ಕಣ್ಬಿಟ್ಟು ನೋಡಿತಂತೆ. ಅತ್ಯಂತ ಜಾಸ್ತಿ ಜನಸಂಖ್ಯೆ ಇರುವಂಥ ಪ್ರಜಾಪ್ರಭುತ್ವ ರಾಷ್ಟ್ರ, ಇದರ ವಿಷಯ ಎಲ್ಲಿಗೆ ಮುಟ್ಟಬಹುದು, ಇದರ ಪರಿಸ್ಥಿತಿ ಯಾವ ರೀತಿ ಯಾವುದು, ಇದನ್ನು ಹತ್ತೋಟಿಗೆ ತರಲಿಕ್ಕೆ ಸಾಧ್ಯ ಉಂಟಂತ ವಿಶ್ವಸಂಸ್ಥೆ ಆಲೋಚನೆ ಮಾಡಿತ್ತಂತೆ. ಆದರೆ ನಮ್ಮ ದೇಶದ ಪ್ರಧಾನಿ ಹಿಂದೆ ಮುಂದೆ ಎಲ್ಲವನ್ನೂ ಆಲೋಚನೆ ಮಾಡಿ ನಮ್ಮ ದೇಶದಲ್ಲೇ ಕೊರೋನಾಗೆ ಬೇಕಾದಂಥ ಲಸಿಕೆಯನ್ನು ರೆಡಿ ಮಾಡಿ ನಮ್ಮ ದೇಶಕ್ಕೂ ಕೊಟ್ಟು, ದೇಶಕ್ಕೆ ಒಂದು ಬಿಡಿ ಕಾಸನ್ನು ತೆಗೆದುಕೊಳ್ಳದೆ ಫ್ರೀಯಾಗಿ 200 ಕೋಟಿ ಕೊರೋನಾ ಲಸಿಕೆಯನ್ನು ಫ್ರೀಯಾಗಿ ದೇಶಕ್ಕೆ ಹಂಚಿ, ಅದರೊಟ್ಟಿಗೆ ಹತ್ತಿರದ ಅಫ್ಘಾನಿಸ್ತಾನ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಬಾಂಗ್ಲಾದೇಶ ಆಗಿರ್ಬೋದು, ಬಾಕಿ ದೇಶಗಳಿಗೆ, ಯುರೋಪ್ ದೇಶಗಳಿಗೆ ಕೂಡ ಫ್ರೀಯಾಗಿ ಲಸಿಕೆಯನ್ನು ಕೊಟ್ಟು ಇಡೀ ಜಗತ್ತಿಗೆ ಮಾನ್ಯತೆಯನ್ನು ತಂದುಕೊಟ್ಟಂಥ ನಮ್ಮ ನರೇಂದ್ರ ಮೋದಿಜಿಯವರಿಗೆ ಅಭಿನಂದನೆಯನ್ನು ಸಲ್ಲಿಸುವಂಥ ಒಂದು ಎಲ್ಲ ಕಡೆಯಲ್ಲಿ ಅಳವಡಿಸಿದೆ. ಡಾಕ್ಟರ್, ನೀವು ಕೂಡ ನಿಮ್ಮೊಟ್ಟಿಗೆ ಇರುವಂಥ ಎಲ್ಲ ನಿಮ್ಮ ಯಾವ ಟೀಮ್ ಉಂಟು ಅವರು ಕೂಡ ಒಂದು ಅಭಿನಂದನೆಯನ್ನು ನರೇಂದ್ರ ಮೋದಿಜಿಗೆ ಸಲ್ಲಿಸಬೇಕು. ಇವಾಗ ಕೊರೋನಾ ಲಸಿಕೆ ಎಲ್ಲ ಮುಗಿದೆ, ಈಗ ಬೂಸ್ಟರ್ ಇವತ್ತು ನಮ್ಮವರೆಲ್ಲ ತೆಗೆದುಕೊಳ್ತಾರೆ. ನೀವು 1,511 ಬೂಸ್ಟರ್ ಲಸಿಕೆಯನ್ನು ಈವಾಗಲೇ ಕೊಟ್ಟಾಗಿದೆ ಅಂತ ನಮಗೆ ಮಾಹಿತಿ ಬಂದಿದೆ. ಕಾರ್ಡ್ಸ್ ಕೊಟ್ಟಾಗಿದೆ ಅಂತ ಮಾಹಿತಿ ಬಂದಿದೆ. ನಿಮ್ಮ ಕಾರ್ಯವೈಖರಿ ಈ ಕುರ್ನಾರ ಪ್ರದೇಶದಲ್ಲಿ ಇರುವಂಥ ನಿಮ್ಮ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಿಮ್ಮೊಟ್ಟಿಗೆ ಇರುವಂಥ ಈ ಟೀಮ್ ಮತ್ತು ನೀವು ನಿಜವಾಗಿ ಕೊರೋನಾ ಸಮಯದಲ್ಲಿ ಕೂಡ ನೀವು ಅತ್ಯಂತ ಉತ್ತುಂಗ ಸ್ಥಿತಿಯಾಗಿ, ಅತ್ಯಂತ ವ್ಯವಸ್ಥಿತ ರೀತಿಯಲ್ಲಿ ಒಂದು ಯಾರಿಗೆ ಕೊರೋನಾ ಬಂದಿರ್ಬೋದು ಅವರನ್ನು ಕೂಡ ಅತ್ಯಂತ ಆತ್ಮೀಯತೆ ತಂದು ಅವರಿಗೆ ಅವರಿಗೆ ಏನಾದರೂ ಹೆಚ್ಚಿನ ಶುಶ್ರೂಷೆ ಬೇಕಾದರೆ ಆ ವ್ಯವಸ್ಥೆಯನ್ನು ಕೂಡ ಮಾಡಿ
ಲಸಿಕೆಯನ್ನು ಕೂಡ ವ್ಯವಸ್ಥಿತ ರೀತಿಯಲ್ಲಿ ರಾಜಕೀಯಕ್ಕೆ ತಲೆ ಕೊಡದೆ ಎಲ್ಲರನ್ನು ಪ್ರೀತಿಪೂರ್ವಕವಾಗಿ ಕರೆದು ಮಾತನಾಡಿ ಅವರಿಗೆ ವ್ಯವಸ್ಥಿತ ರೀತಿಯಲ್ಲಿ ಲಸಿಕೆ ಕೊಟ್ಟು ಅದರೊಟ್ಟಿಗೆ ಇವಾಗ ಬೂಸ್ಟರ್ ಕೂಡ ಅದೇ ರೀತಿಯಲ್ಲಿ ಕೊಡ್ತೀರಿ ಅಂತ ಹೇಳ್ತಾರೆ. ಅದಕ್ಕಾಗಿ ವಿಶೇಷವಾಗಿ ಮಂಗಳೂರು ವಿಧಾನಸಭಾ ಕ್ಷೇತ್ರ, ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಪರವಾಗಿ ಅದರ ಒಟ್ಟಿಗೆ ವಿಶೇಷವಾಗಿ ಈ ನರೇಂದ್ರ ಮೋದಿಜಿಯ ಸೇವಾ ಭಾಷೆ ಅದರ ಪರವಾಗಿ ಕೂಡ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಇವತ್ತು ನರೇಂದ್ರ ಮೋದಿಜಿಯವರು ಮಾಡಿದಂಥ ಒಳ್ಳೊಳ್ಳೆ ಕೆಲಸಗಳು, ಆ ಯೋಜನೆಗಳನ್ನು ನಮ್ಮ ಅಧ್ಯಕ್ಷರು ಮತ್ತು ಸಂಚಾಲಕರು ಹೇಳ್ತಾರೆ, ಅವ್ರು ಹೇಳ್ತಾರೆ. ನಾನೇ ಅದನ್ನು ಎಲ್ಲ ಹೇಳ್ತೇನೆ. ಆದರೆ ನಿಮ್ಮ ಕಾರ್ಯವೈಖರಿಯನ್ನು ಮೆಚ್ಚಬೇಕಾದಂಥ ಕೆಲಸ. ನಾನು ನೂರಾರು ಫೋನ್ ಮಾಡಿದಾಗ ಕೂಡ ಸರ್ ನಮ್ಮಲ್ಲಿಲ್ಲ, ನಾನು ಏನಪ್ಪಯ್ಯ ಆಗಿಲ್ಲ ಅಂತಿದ್ರೆ KSHಡ್ಡಿಯಿಂದ ತರಿಸಿಕೊಡ್ತೇನೆ ಎಂಬ ಆ ವಿಶಾಲವಾದ ಹೃದಯದಿಂದ ನೀವು ಹೇಳಿದ್ದೀರಲ್ಲ, ಅದಕ್ಕೆ ನಿಮಗೆ ಅಭಿನಂದನೆ. ಯಾರಾದರೂ ಅವನಿಗೆ ಪಾಪ ಗೊತ್ತಿಲ್ಲ ಕೊರೋನಾ ಲಸಿಕೆ ಎಲ್ಲಿ ಸಿಗುವುದು, ಹೇಗೆ ಸಿಗುವುದು, ಅವನ ಹತ್ರ ಏನಾದರೂ ವ್ಯವಸ್ಥೆ ಇಲ್ಲ. ಆದರೂ ನೀವು ಬಂದು ನಿಮ್ಮ ಟೀಮ್ ಆ ಬೇಕಾದಂಥ ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮ ಇದರಲ್ಲಿ ಮೊಬೈಲಲ್ಲಿ ಆ್ಯಪಲ್ಲಿ ಯಾವ ರೀತಿಯಲ್ಲಿ ಇದು ಮಾಡಿ ಅವರಿಗೆ ಸಹಾಯ ಮಾಡಿ ಅವರ ಜೀವವನ್ನು ಉಳಿಸಲು ಕೂಡ ಪ್ರಯತ್ನ ಮಾಡಿದ್ದಕ್ಕೆ ನಿಮಗೆ ಅಭಿನಂದನೆ. ಇವತ್ತು ನಮ್ಮ ಈ ಕಾರ್ಯಕ್ರಮ ಕೇವಲ ಇದಕ್ಕೆ ಮಾತ್ರ ಸೀಮಿತ ಅಲ್ಲ. ನಮ್ಮ ಈ ಕಾರ್ಯಕ್ರಮ ನೀವು ಮಾಡಿದ ಕಾರ್ಯವೈಖರಿಯ ಯಾವುದು ರೆಕಾರ್ಡ್ ಅದು ನರೇಂದ್ರ ಮೋದಿಜಿಯವರ ಸ್ಪೆಷಲ್ ಅಕೌಂಟ್ಗೆ ಹೋಗ್ತದೆ. ನಮ್ಮ ಸಾಮಾಜಿಕ ಜಾಲತಾಣದವರು ಇಲ್ಲಿದ್ದಾರೆ, ಅವರು ನಿಮ್ಮ ರೆಕಾರ್ಡ್ ಸಮೇತವಾಗಿ ಅದು ಒನ್ ಬೈ ಒನ್ ಎಲ್ಲ ನಾವು ಸೆಂಡ್ ಮಾಡಬೇಕು. ಸಂಜೆ ಆದಾಗ ಸುಧೀರಣ್ಣ ನನಗೆ ಇಲ್ಲದಿದ್ದರೆ ನನಗೆ ಫೋನ್ ಬರ್ತದೆ, ನೀವು ಇವತ್ತು ಎಷ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೋಗಿದ್ದೀರಿ, ಅಲ್ಲಿಯ ವ್ಯವಸ್ಥೆ ಏನು, ಇವತ್ತು ಎಷ್ಟು ತೆಗೆದುಕೊಂಡಿದ್ದಾರೆ, ಇದಕ್ಕಿಂತ ಹಿಂದೆ ಎಷ್ಟು ತೆಗೆದುಕೊಂಡಿದ್ದಾರೆ, ಇನ್ನೂ ಎಷ್ಟು ಬಾಕಿ ಇದೆ, ಇದನ್ನು ಅಧಿಕಾರಿಗಳು ಕೇಳಿ ಪಡೆಯಬೇಕು. ಆದರೆ ನಾವು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಇವತ್ತಿಗೆ ಬಂದಂಥ ಎಲ್ಲರೂ ವಿಶೇಷವಾಗಿ ಪ್ರೀತಿಯಿಂದ ಬಂದಿದ್ದಾರೆ. ನಮಗೆ ಹಾಸ್ಪಿಟಲ್ ನೋಡುವಾಗ, ಪ್ರಾಥಮಿಕ ಆರೋಗ್ಯ ಕೇಂದ್ರ ನೋಡುವಾಗ ಕೂಡ ಖುಷಿಯಾಯಿತು. ಏಕೆಂದರೆ ಒಂದು ನಮ್ಮ ಡಾಕ್ಟರ್ ಸುಧಾಕರ್ ಅವರದೊಂದು ಮನಸ್ಸಲ್ಲಿ ಉಂಟು, ಎಲ್ಲ ಆಸ್ಪತ್ರೆಯಲ್ಲಿ ಕೂಡ ಮೂಲಭೂತ ಸೌಕರ್ಯಕ್ಕೆ ಯಾವುದು ಕೊರತೆ ಆಗ್ತದೆ. ಅಲ್ಲಿ ಯಾರು ರೋಗಿ ಬಂದರೂ ಕೂಡ ಅವರಿಗೆ ವ್ಯವಸ್ಥಿತ ರೀತಿಯ ವ್ಯವಸ್ಥೆ ಇಲ್ಲದೆ ತಕ್ಷಣ ಜಿಲ್ಲಾ ಹಾಸ್ಪಿಟಲ್. ಈಗ ಜಿಲ್ಲಾ ಹಾಸ್ಪಿಟಲ್ ಕೇವಲ ಹಿಂದೆ ಸರ್ಕಾರಿ ಆಸ್ಪತ್ರೆ, ಗವರ್ಮೆಂಟ್ ಆಸ್ಪತ್ರೆ ಪಂಡ ವ್ಯಾನ್ಲಕ್ಕೂ ಹೋಗುಣಿ ಒಂದಂದ್ರೆ ಭಾಳ ಹೆದರಿಕೆ. ತುಳುವಲ್ಲಿ ಹೇಳ್ತಾನೆ ವ್ಯಾನ್ಲಕ್ಕೂ ಹೋಗುಣಿ ಅಂದರೆ ಭಾಳ. ಆದರೆ ಇವತ್ತು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗೋಕ್ಕೆ ಯಾರು ತಯಾರಿಲ್ಲ. ಆದರೆ ಎಲ್ಲರೂ ಫೋನ್ ಮಾಡೋದು DH ಅವರಿಗೆ ಫೋನ್ ಮಾಡಿ, DM ಅವರಿಗೆ ಫೋನ್ ಮಾಡಿ, ಅಲ್ಲಿಯ ಡಾಕ್ಟರ್ಗೆ ಫೋನ್ ಮಾಡಿ. ಯಾಕಂದರೆ ಅಲ್ಲಿ A to Z ಫೆಸಿಲಿಟಿ ಉಂಟು, ಒಂದು ಪೈಸೆ ಹಣ ಕೊಡಲಿಕ್ಕೆಲ್ಲ ವ್ಯವಸ್ಥಿತವಾದ ಮೂಲಭೂತ ಸೌಕರ್ಯ ಉಂಟು, ಅತ್ಯಂತ ಸ್ವಚ್ಛತೆ ಉಂಟು. ನರೇಂದ್ರ ಮೋದಿಜಿಯ ಕನಸು ಸ್ವಚ್ಛ ಭಾರತ ಶ್ರೇಷ್ಠ ಭಾರತ, ಇದಕ್ಕೆಲ್ಲಕ್ಕೆ ನೀವು ಕೂಡ ಸಹಕಾರ ಮಾಡಬೇಕು. ನಮ್ಮ ಎಲ್ಲ ನಾಯಕರು ಬಂದಿದ್ದಾರೆ. ವಿಶೇಷವಾಗಿ ನಾವು ತುಂಬ ಮಂದಿಯನ್ನು ಕರೆಯಲಿಲ್ಲ. ಯಾಕೆ ಕರೆಯಲಿಲ್ಲ ಅಂದರೆ ಇಲ್ಲಿ ಅಷ್ಟು ದೊಡ್ಡದಾಗಿ ವ್ಯವಸ್ಥಿತವಾಗಿದೆ. ಇಲ್ಲಿ ಇದ್ದ ವ್ಯವಸ್ಥೆಗೆ ತಕ್ಕಂತೆ ನಾವು ಕರೆದಿದ್ದೇವೆ. ಎಲ್ಲರೂ ಬಂದಿದ್ದಾರೆ. ಎಲ್ಲರಿಗೂ ಇನ್ನು ಏನು ಮಾತನಾಡಲಿಕ್ಕಿದ್ದಾರೆ ಅವರು ಮಾತಾಡ್ತಾರೆ. ಆದರೆ ಇನ್ನೂ ಕೂಡ ನೀವು ಹೆಚ್ಚಿನ ಸೌಲಭ್ಯ ಏನು ಬೇಕು ಸರ್ಕಾರದಿಂದ. ನಮ್ಮ ರಾಜ್ಯದ ಅಧ್ಯಕ್ಷರಿದ್ದಾರೆ, ಅವರು ಇಲ್ಲಿಯ MP, ನಮ್ಮ ಉಸ್ತುವಾರಿ ಸಚಿವರಿದ್ದಾರೆ ಸುನೀಲ್ ಕುಮಾರ್, ಪಾದರಸದಂತ ಇದ್ದಾರೆ. ನಮ್ಮ ಇದರ ಡಾಕ್ಟರ್ ಕ್ಯಾಬಿನೆಟ್ ಮಿನಿಸ್ಟರ್ ಯಾರು ಡಾಕ್ಟರ್ ಸುಧಾಕರ್, ಅವರು ಪಾದರಸದಂತೆ. ಒಂದು ನಾ ಹೇಳಿ ನಮಗೆ ಡಾಕ್ಟ್ರ್ ಇಲ್ಲ ಅಂತ ಹೇಳಿದರೆ 24 ಗಂಟೆಯಲ್ಲಿ ಡಾಕ್ಟರ್ ಬರ್ತಾರೆ. ಒಂದು ಸ್ಟಾಫ್ ಇಲ್ಲ ಅಂದರೆ ಒಂದು ಅಡಾಪ್ಟೇಷನ್ ಇಲ್ಲದೆ ಏನೋ ಬರ್ತಾರೆ. ಒಂದು ಸ್ಟಾಫ್ ಇಲ್ಲದ, ಡಾಕ್ಟರ್ ಇಲ್ಲದ, ಸ್ಟಾಫ್ ಇಲ್ಲದ ಆಸ್ಪತ್ರೆ ಎಲ್ಲಿ ಕೂಡ ಇರಬಾರ್ದು. ಅದೇ ಕೂಡ ಮೆಡಿಸಿನ್ ಕೂಡ ಈ ರೀತಿಯ ವಿಶೇಷವಾಗಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಉಳ್ಳಾಲ ತಾಲೂಕಿನ ಕುರ್ನಾಡೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ವಿಶೇಷವಾದ ಅಭಿನಂದನೆ ಸಲ್ಲಿಸಿ, ನೀವು ನಾಡ್ದು 2 ತಾರೀಕು ತನಕ ಮೋದಿಯವರ ಕಾರ್ಯಕ್ರಮಕ್ಕೆ ಜಾಸ್ತಿ ಒತ್ತು ಕೊಟ್ಟು ಒಳ್ಳೆಯ ಕೆಲಸ ಮಾಡಿ ಅಂತ ಹೇಳುತ್ತಾ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ನರೇಂದ್ರ ಮೋದಿಯವರ ಜನ್ಮದಿನದ ಪ್ರಯುಕ್ತ ಮೊನ್ನೆ ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2ರ ತನಕ ಈ ಒಂದು ಕುರ್ನಾಡು ಆರೋಗ್ಯ ಕೇಂದ್ರದಲ್ಲಿ ಜೀವ ರಕ್ಷಣಾ ಲಸಿಕಾ ಅಭಿಯಾನದ ಈ ಒಂದು ಕಾರ್ಯಕ್ರಮವನ್ನು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತಹ ಮಂಗಳೂರು ಮಂಡಲದ ಅಧ್ಯಕ್ಷರಾದಂತಹ ಚಂದ್ರಸ್ ಪಂಡಿತ್ ಅವರೇ, ಈ ಒಂದು ಸೇವಾ ಪಾಕ್ಷಿಕ ಸೇವೆಗಾಗಿ 15 ದಿನ ಈ ಒಂದು ಕಾರ್ಯಕ್ರಮದ ಜಿಲ್ಲಾ ಸಂಚಾಲಕರು ಹಾಗೆ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಉಪಾಧ್ಯಕ್ಷರಾಗಿರತಕ್ಕಂಥ ನಮ್ಮೆಲ್ಲರ ಈ ಭಾಗದ ನೆಚ್ಚಿನ ನಾಯಕರಾಗಿರತಕ್ಕಂತಹ ಸಂತೋಷ್ ಕುಮಾರ್ ರೈ ಗೋಳಿಯಾರ್ ಅವರೇ, ಹಾಗೆ ಮಾಜಿ ನಿಗಮದ ಅಧ್ಯಕ್ಷರು ಹಾಗೂ ನಮ್ಮೆಲ್ಲರ ನಾಯಕರಾದಂತಹ ರವೀಂದ್ರ ಶೆಟ್ಟಿ ಉಳಿದೊಟ್ಟರವರೇ, ಹಾಗೆಯೇ ಈ ಭಾಗದ ಈ ಒಂದು ಕುರ್ನಾಡು ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ, ಬಹುಶಃ
ಬರುವಾಗಲೇ ಹೇಳಿದರು, ವೈದ್ಯಾಧಿಕಾರಿಯ ಬಗ್ಗೆ ಬಹಳಷ್ಟು ಉತ್ತಮವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಬಹಳ ಆತ್ಮೀಯತೆಯಿಂದ ರೋಗಿಗಳನ್ನೆಲ್ಲ ನೋಡ್ಕೊಳ್ತಾರೆ. ಹಾಗೆ ಇಲ್ಲಿಗೆ ಬಂದಂತಹ ಏನು ರೋಗಿಗಳಿದ್ದಾರೆ ಅವರಿಗೆ ವ್ಯವಸ್ಥಿತವಾಗಿ ಅವರಿಗೆ ಏನೆಲ್ಲ ಆರೋಗ್ಯದ ದೃಷ್ಟಿಯಲ್ಲಿ ಏನೆಲ್ಲ ಸಮಸ್ಯೆ ಅದಕ್ಕೆ ಪೂರ್ಣವಾದಂತಹ ಪರಿಹಾರವನ್ನು ಕೊಡುವಂಥ ನಿಟ್ಟಿನಲ್ಲಿ ನಮ್ಮ ಡಾಕ್ಟರ್ ಆಗಿರತಕ್ಕಂತಹ ಆಯುಷಾ ರೀಮಾಲ್ ಅವರೇ, ಹಾಗೆಯೇ ನನ್ನ ಕಣ್ಣೂರಿನ ವಾರ್ಡಲ್ಲಿ ಒಬ್ಬ ನಮ್ಮ ವೋಟರ್ ಆಗಿ ಇದ್ದುಕೊಂಡು ಇಲ್ಲಿ ಸುಮಾರು 23 ವರ್ಷದಿಂದ ಸೇವೆಯನ್ನು ಮಾಡುವಂತಹ ಜಯಲಕ್ಷ್ಮಿ ಅಕ್ಕನವರೇ, ಹಾಗೆಯೇ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾದಂಥ ನವೀನ್ ಪಾದಲ್ಪಾಡಿ ಅವರೇ, ಹಾಗೆ ಆನಂದಣ್ಣನವರೇ, ಹಾಗೆ ಯಶವಂತಣ್ಣನವರೇ, ಈ ಭಾಗದ ಎಲ್ಲ ನಾಯಕರುಗಳೇ, ಹಾಗೆ ಈ ನಮ್ಮ ಆರೋಗ್ಯ ಕೇಂದ್ರದ ಎಲ್ಲ ಸಿಬ್ಬಂದಿ ವರ್ಗದವರೇ, ಹಾಗೆ ಈ ಭಾಗದ ಎಲ್ಲ ಆಶಾ ಕಾರ್ಯಕರ್ತೆಯರೇ, ಬಹಳ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಇದು. ಯಾಕಂತ ಹೇಳಿದರೆ ಮೋದಿಯವರ ಜನ್ಮದಿನದ ಪ್ರಯುಕ್ತ ನಾವೆಲ್ಲ ಆರೋಗ್ಯ ಕೇಂದ್ರಕ್ಕೆ ಹೋಗಬೇಕು. ಅಲ್ಲಿ ಆ ಒಂದು ಜೀವರಕ್ಷಣಾ ಆರೋಗ್ಯ ಲಸಿಕೆಯನ್ನು ಕೊಡುವಂತಹ ವ್ಯವಸ್ಥೆ, ಅಂದರೆ ಬೂಸ್ಟರ್ ಡೋಸ್ ಇರ್ಬೋದು, ಹಾಗೆ 2ನೇ ನಮ್ಮ ಕೋವಿಡ್ನ ಲಸಿಕೆ ಇರ್ಬೋದು. ಇದನ್ನು ನಮ್ಮ ಪರಿಸರದಲ್ಲಿ ಯಾರಿಗೆಲ್ಲ ಆಗಲಿಲ್ಲ ಅವರನ್ನೆಲ್ಲ ಅವರ ಮನೆಗೆ ಹೋಗಿ ಅವರಿಗೆ ಮಾಹಿತಿ ಕೊಟ್ಟು ಅವರನ್ನು ಕರೆತಂದು ಆರೋಗ್ಯ ಕೇಂದ್ರದಲ್ಲಿ ಅವರಿಗೆ ಲಸಿಕೆಯನ್ನು ಕೊಡುವಂತಹ ಕಾರ್ಯಕ್ರಮವನ್ನು ಇವತ್ತು ಮೋದಿಯವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಹಮ್ಮಿಕೊಂಡಿದ್ದೇವೆ. ಇದು ಇಡೀ ನಮ್ಮ ರಾಷ್ಟ್ರವ್ಯಾಪಿ ಈ ರೀತಿಯಾದಂತಹ ಕಾರ್ಯಕ್ರಮ ಆಗ್ತಾ ಇದೆ. ಹಾಗಾಗಿ ಇವತ್ತು ಮೋದಿಯವರ ಜನ್ಮದಿನದ ಪ್ರಯುಕ್ತ ಬೇರೆ ಬೇರೆ ರೀತಿಯಾದಂತಹ ಅದು ರಕ್ತದಾನದ ಮುಖಾಂತರ ಇನ್ನೊಂದು ಜೀವವನ್ನು ಉಳಿಸುವಂಥ ಕೆಲಸವನ್ನು ಇವತ್ತು ನಮ್ಮ ಪಾರ್ಟಿ ಕಡೆಯಿಂದ ನಾವು ಮಾಡಿದ್ದೇವೆ. ಹಾಗೆಯೇ ಈ ಒಂದು ದೇಶವನ್ನು ರೋಗ ಮುಕ್ತವಾದಂಥ ದೇಶವನ್ನಾಗಿ ಮಾಡಬೇಕೆಂಬಂತಹ ಒಂದು ಸಂಕಲ್ಪವನ್ನು ಕೂಡ ನಾವು ತೊಟ್ಟಿದ್ದೇವೆ. ಹಾಗೆಯೇ ನಮ್ಮ ಪರಿಸರದಲ್ಲಿ ಮೋದಿಯವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಪರಿಸರದಲ್ಲಿ ಆಕ್ಸಿಜನ್ ಗಿಡ, ಅದು ಅರಳಿ ಮರ ಇರ್ಬೋದು, ಕಹಿಬೇವಿನ ಮರ ಇರ್ಬೋದು, ಅದನ್ನು ನಮ್ಮ ಪರಿಸರದಲ್ಲಿ ನೆಡುವುದರ ಮುಖಾಂತರ ಅಲ್ಲಿ ಒಂದು ಉತ್ತಮವಾದಂತಹ ಒಂದು ವಾತಾವರಣ, ಅಂದರೆ ಆಮ್ಲಜನಕ ಸಿಗತಕ್ಕಂತಹ ಒಂದು ಗಿಡವನ್ನು ನೆಡುವುದರ ಮುಖಾಂತರ ಆ ಪರಿಸರ ಉತ್ತಮವಾಗಿ ಒಂದು ರಕ್ಷಣೆ ಸಿಗುವಂಥ ಕೆಲಸವನ್ನು ನಾವು ಮಾಡಬೇಕೆಂಬ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಆಶಾ ಕಾರ್ಯಕರ್ತೆಯರಿರ್ಬೋದು, ಅಂಗನವಾಡಿಯ ಕಾರ್ಯಕರ್ತೆಯರಿರ್ಬೋದು, ಕಳೆದ ನಮ್ಮ ಕೋವಿಡ್ನ ಸಂದರ್ಭದಲ್ಲಿ ತಮ್ಮ ಜೀವದ ಹಂಗನ್ನು ತೊರೆದು ಪ್ರತಿಯೊಂದು ಮನೆಗೆ ಹೋಗಿ ನಮ್ಮ ಪರಿಸರದ ಜನರ ಒಂದು ಆರೋಗ್ಯದ ದೃಷ್ಟಿಯಲ್ಲಿ ಕೆಲಸ ಮಾಡಿದಂತಹ ನಮ್ಮ ಆಶಾ ಕಾರ್ಯಕರ್ತೆಯರು, ಹಾಗೆ ಅಂಗನವಾಡಿಯ ಶಿಕ್ಷಕಿ ಮತ್ತು ಸಹಾಯಕಿಯರಿಗೆ ಅವರಿಗೆ ವಿಶೇಷವಾಗಿ ಸನ್ಮಾನ ಮಾಡುವಂಥದ್ದು, ಅವರ ಒಟ್ಟಿಗೆ ಒಂದು ಕಡೆ ಅವರನ್ನೆಲ್ಲ ಸೇರಿಸಿ ಅವರೊಟ್ಟಿಗೆ ಒಂದು ಅಡಿಗೆ ಮಾಡಿ ಊಟ ಮಾಡಿ ಅವರಿಗೆ ಒಂದು ಪ್ರೇರಣೆ ಕೊಡುವಂಥ ಕೆಲಸವನ್ನು ಮಾಡಬೇಕೆಂಬ ದೃಷ್ಟಿಯಲ್ಲಿ ಮಹಿಳಾ ಮೋರ್ಚಾದ ಕಡೆಯಿಂದ ಈ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಹಾಗೆಯೇ ನಮ್ಮ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಮಹಾತ್ಮ ಗಾಂಧೀಜಿಯವರ ಜನ್ಮದಿನವನ್ನು ನಾವು ಆಚರಣೆ ಮಾಡುವುದರ ಮುಖಾಂತರ ಸ್ವಚ್ಛತೆಗೆ ನಮ್ಮ ಆಸ್ಪತ್ರೆಯ ಪರಿಸರ ಇರ್ಬೋದು, ನಮ್ಮ ಗ್ರಾಮ ಪಂಚಾಯತಿ ಪರಿಸರ ಇರ್ಬೋದು, ಹಾಗೆ ನಮ್ಮ ಊರಲ್ಲಿರತಕ್ಕಂತಹ ರಸ್ತೆಯನ್ನು ಸ್ವಚ್ಛತೆ ಮಾಡುವುದರ ಮುಖಾಂತರ ಮಹಾತ್ಮ ಗಾಂಧಿಯವರ ಜನ್ಮದಿನಕ್ಕೆ ಕೂಡ ವಿಶೇಷವಾದಂತಹ ಆದ್ಯತೆಯನ್ನು ಕೊಡಬೇಕೆಂಬ ನಿಟ್ಟಿನಲ್ಲಿ ಆ ಕಾರ್ಯಕ್ರಮ ಇರ್ಬೋದು. ಹಾಗೆ ಮಹಾತ್ಮ ಗಾಂಧಿ ಹೆಸರಲ್ಲಿ ಆ ದಿನ ಎಲ್ಲರೂ ಕೂಡ ಖಾದಿ ವಸ್ತ್ರವನ್ನು ಉಡುವುದರ ಮುಖಾಂತರ, ಹಾಗೆ ಖಾದಿ ವಸ್ತ್ರ ನಾವು ಖರೀದಿ ಮಾಡುವುದರ ಮುಖಾಂತರ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗುವಂತಹ ಖಾದಿ ವಸ್ತ್ರ ಇದೆ ಅದಕ್ಕೆ ಕೂಡ ಉತ್ತೇಜನ ಕೊಡುವಂತಹ ಕೆಲಸವನ್ನು ಕೂಡ ನಾವು ಮಾಡುವಂತಹ ಕಾರ್ಯಕ್ರಮ. ಹೀಗೆ ಒಟ್ಟು 13 ಕಾರ್ಯಕ್ರಮ, 17ನೇ ತಾರೀಕಿನಿಂದ 2ನೇ ತಾರೀಕಿನ ತನಕ 13 ಕಾರ್ಯಕ್ರಮ. 25ನೇ ತಾರೀಕಿಗೆ ವಿಶೇಷವಾಗಿ ಮನ್ ಕಿ ಬಾತ್ ಕಾರ್ಯಕ್ರಮ. ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಯವರು ಪ್ರತಿ ತಿಂಗಳು ಅಂದರೆ ಕೊನೆಯ ಆದಿತ್ಯವಾರ 11 ಗಂಟೆಗೆ ರೇಡಿಯೋದಲ್ಲಿ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಅವರು ಹೇಳ್ತಾರೆ. ಇಡೀ ದೇಶದ ಬಗ್ಗೆ ಅವರು ಹೇಳುವಂಥ ಕಾರ್ಯಕ್ರಮವನ್ನು ನಾವು ವೀಕ್ಷಣೆ ಮಾಡುವಂಥ ಕಾರ್ಯಕ್ರಮ ಪ್ರತಿ ಬೂತ್ ಮಟ್ಟದಲ್ಲಿ ಮಾಡುವುದರ ಮುಖಾಂತರ ನಾವೆಲ್ಲರೂ ಕೂಡ ಈ ಒಂದು ದೇಶದ ಪರಮೋಚ್ಚ ನಾಯಕರಾಗಿರತಕ್ಕಂತಹ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯವರ ಈ ಒಂದು ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡಬೇಕೆಂಬಂತಹ ಒಂದು ದೃಷ್ಟಿಕೋನದಲ್ಲಿ ಈ ಎಲ್ಲ ಕಾರ್ಯಕ್ರಮ ಅಂದರೆ 15 ದಿನ ಕೂಡ
ಸೇವೆಗಾಗಿ 15 ದಿನ ನಾವು ಮಾಡುವಂಥದ್ದು ಸೇವೆ ಮಾತ್ರ. ಹಾಗಾಗಿ ಈ ವರ್ಷ ಬಹಳ ಸ್ಪಷ್ಟವಾದಂಥ ಸೂಚನೆಯನ್ನು ಕೂಡ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ಅವರು ಕೊಟ್ಟಿದ್ದಾರೆ. ಏನಂತ ಹೇಳಿದರೆ, ನನ್ನ ಏನು ಹೆಸರಿನಲ್ಲಿ ಯಾವುದೇ ದೇವಸ್ಥಾನದಲ್ಲಿ ಇಲ್ಲಂದರೆ ಯಾವುದೇ ಚರ್ಚಿನಲ್ಲಿ ಇರ್ಬೋದು, ಯಾವುದೇ ಮಸೀದಿಯಲ್ಲಿ ಇಲ್ಲೂ ಕೂಡ ಪೂಜೆ ಹಾಗೆ ಪ್ರಾರ್ಥನೆಯನ್ನು ಮಾಡಬಾರ್ದು. ಎಲ್ಲ ನಮ್ಮ ಕಾರ್ಯಕರ್ತರೆಲ್ಲ ಸೇರಿ ಸೇವೆಯನ್ನು ಮಾಡಬೇಕು. ಜನರ ಸೇವೆಯನ್ನು ಮಾಡುವುದರ ಮುಖಾಂತರ ಆ ಜನ್ಮದಿನಕ್ಕೆ ಮಹತ್ವವನ್ನು ಕೊಡಬೇಕೆಂಬುದಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರತಕ್ಕಂಥ JP ನಡ್ಡಾರವರು ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಆಧಾರದಲ್ಲಿ ಈ ರೀತಿಯಾದಂಥ ಸೇವಾ ಚಟುವಟಿಕೆಯನ್ನು ನಾವು ನಿತ್ಯ ನಿರಂತರವಾಗಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ಕುರ್ನಾಡು ಆರೋಗ್ಯ ಕೇಂದ್ರ ಬಹಳ ಸಂತೋಷ ಆಗ್ತದೆ. ಬರುವಾಗಲೇ ಇಲ್ಲಿ ಇರತಕ್ಕಂಥ ವಾತಾವರಣ ಇರ್ಬೋದು, ಇಲ್ಲಿ ಇರತಕ್ಕಂಥ ವೈದ್ಯಾಧಿಕಾರಿ ಇರ್ಬೋದು, ಇಲ್ಲಿ ಇರತಕ್ಕಂಥ ಏನು ಸಿಬ್ಬಂದಿಯವರು ಬಹಳ ಒಂದು ಶುಚಿತ್ವಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡುವುದರ ಮುಖಾಂತರ ಈ ಒಂದು ಆಸ್ಪತ್ರೆಯ ಒಳಗೆ ಬರುವಾಗ ಪಾದರಕ್ಷೆಯನ್ನು ಕೂಡ ಹೊರಗಿಟ್ಟು ಬರುವಂತಹ ಒಂದು ಉತ್ತಮವಾದಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಹಾಗಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇನ್ನು ಮುಂದಕ್ಕೂ ಕೂಡ ಈ ರೀತಿಯಾದಂತಹ ಸೇವಾ ಚಟುವಟಿಕೆ ಈ ಪರಿಸರದಲ್ಲಿ ನಿತ್ಯ ನಿರಂತರವಾಗಿ ನಡೆಯಲಿ. ಆ ಮೂಲಕ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಯವರ ಈ ಒಂದು ಹುಟ್ಟುಹಬ್ಬಕ್ಕೆ ನಾವೆಲ್ಲರೂ ಕೂಡ ಅಭಿನಂದನೆಯನ್ನು ಸಲ್ಲಿಸುವುದರ ಮುಖಾಂತರ ಎಲ್ಲರಿಗೂ ಕೂಡ ಏನು ಶುಭವಾಗಲಿ ಅಂತ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ನಮ್ಮ ಪ್ರೈಮ್ ಮಿನಿಸ್ಟರ್ ಆಗಿರುವ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬ ಇತ್ತು ಮೊನ್ನೆ 17. ಸೊ 17 to 2 ತನಕ ನಾವು ಈ ಪ್ರೋಗ್ರಾಮನ್ನು ಆಚರಿಸ್ತಾ ಇದ್ದೇವೆ. ಸೊ ಬೂಸ್ಟರ್ ವ್ಯಾಕ್ಸಿನ್ ಆ್ಯಕ್ಚುಲಿ ಈಗ ನಾವು ಮುಂಚೆ 9 ತಿಂಗಳಾದಮೇಲೆ ತೆಗಿಲಿಕ್ಕೆ ಇದ್ದದ್ದು, ಈಗ 6 ತಿಂಗಳಂತ ಮಾಡಿದ್ದಾರೆ. ರೀಸೆಂಟ್ಲಿ August 15ಗೆ ಅನೌನ್ಸ್ಮೆಂಟ್ ಮಾಡಿದ್ದು ಮೋದಿಜಿಯವರು. ಸೊ ಈಗ 6 ಮಂತ್ಸಿಗೆ ಫ್ರೀಯಾಗಿ ಎಲ್ಲ ಆರೋಗ್ಯ ಕೇಂದ್ರಗಳಲ್ಲಿ ನಮಗೆ ಈಗ ಸಿಗ್ತಾ ಉಂಟು. ಸೊ ಎಲ್ಲರೂ ಅದನ್ನು ಪಡೆಯಬೇಕಾಗಿ ವಿನಂತಿ. ಹಾಗೂ ನಮ್ಮಲ್ಲಿ ನಾವು ಪ್ರತಿ ಬುಧವಾರ ವ್ಯಾಕ್ಸಿನೇಷನ್ಗಳನ್ನು ಮಾಡ್ತಾ ಇದ್ದೇವೆ. ಸೊ ಇನ್ನು 17 to 2 ಎಲ್ಲ ದಿವಸ ಮಾಡಬೇಕಂತ ನಾವು ಪ್ಲ್ಯಾನ್ ಮಾಡಿದ್ದೇವೆ. ಸೊ ನಿಮ್ಮೆಲ್ಲರ ಸಹಕಾರ ಬೇಕು. ಹಾಗೂ ನಮ್ಮ ಸಂತೋಷ್ ನನ್ನನ್ನು ತುಂಬ ಹೊಗಳಿದ್ರು. ಸರ್ ತುಂಬ ಕ್ಲೋಸ್ ಇದ್ದಾರೆ, ಅಂದರೆ ಕಾಲ್ ಮಾಡಿ ಮಾತಾಡುವಾಗ ತುಂಬ ಚಂದ, ಒಂದು ಫ್ರೆಂಡ್ಲಿ ಥರ ಮಾತಾಡ್ತಾರೆ ತುಂಬ ಸರ್. ಎಲ್ಲರಿಗೂ ಅಭಿನಂದನೆ. ಈ ದೇಶ ಕಂಡಂತಹ ಅದ್ಭುತ ನಾಯಕ ನರೇಂದ್ರ ಮೋದಿಯವರು ಜಗತ್ತಿನಲ್ಲೇ ಯಾರದೇ ಹುಟ್ಟುಹಬ್ಬವನ್ನು ಕೂಡ ಸೇವೆಯ ರೂಪದಲ್ಲಿ ಮಾಡುವಂಥ ನಾವಂತೂ ಕಂಡಿಲ್ಲ. ಹಾಗಾಗಿ ಇಡೀ ಭಾರತದ ಪುಣ್ಯ ಅಂತ ತಿಳ್ಕೊಳ್ಬೇಕು ನಾವು. ಒಬ್ಬ ದೇಶದ ನಾಯಕನ ಹುಟ್ಟುಹಬ್ಬವನ್ನು ಸೇವೆಯ ಮೂಲಕವಾಗಿ ಆಚರಿಸಿಕೊಂಡು ಹಬ್ಬದ ವಾತಾವರಣ ಸೃಷ್ಟಿಸಿಕೊಂಡು ಸಾರ್ವಜನಿಕರ ಜೊತೆ ಸೇರಿಕೊಂಡು ಆರೋಗ್ಯಾಧಿಕಾರಿಗಳೊಂದಿಗೆ ಮತ್ತು ಸಹಾಯಕರೊಂದಿಗೆ ಇಡೀ ತಂಡದ ಜೊತೆಯಾಗಿ ಕೆಲಸ ಮಾಡುವಂಥದ್ದು ನಿಜವಾಗಲೂ ನಮಗೊಂದು ಪುಣ್ಯವೇ ಸರಿ. ಹಾಗಾಗಿ ಇಂಥ ಕಾರ್ಯಕ್ರಮವನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ JP ನಡ್ಡಾಜಿಯವರ ಕಲ್ಪನೆ, ಆ ಕಲ್ಪನೆ ಮೂಲಕವಾಗಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬವನ್ನು ಆಚರಿಸಬೇಕು ಅನ್ನುವಂಥ ಸೂಚನೆ. ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕದ ರಾಜ್ಯಾಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ರವರ ಒಂದು ಸೂಚನೆ ಮೇರೆಗೆ, ಜಿಲ್ಲಾಧ್ಯಕ್ಷ ಸುದರ್ಶನ್ ಅವರ ಸೂಚನೆ ಮೇರೆಗೆ ಇವತ್ತು ಜಿಲ್ಲೆಯ ಸೇವಾ ಪಾಕ್ಷಿಕದ ಸಂಚಾಲಕರಾಗಿರುವಂಥ ನಮ್ಮೆಲ್ಲರ ಆತ್ಮೀಯರಾಗಿರುವಂಥ ಸುಧೀರ್ ಕನ್ನೂರವರು ನಮ್ಮೊಂದಿಗಿದ್ದಾರೆ. ಅದೇ ರೀತಿಯಲ್ಲಿ ಅವರೊಂದಿಗೆ ನಮ್ಮ ಈ ಭಾಗದ ನಾಯಕರು, ನಮ್ಮೆಲ್ಲರ ಸ್ನೇಹಿತರು ಆಗಿರುವಂತಹ ಜಿಲ್ಲೆಯ ಉಪಾಧ್ಯಕ್ಷರು ಆಗಿರುವಂಥ ನಮ್ಮ ಸಂತೋಷ್ ಕುಮಾರ್ ಶೆಟ್ಟಿಯವರು ಕೂಡ, ಸಂತೋಷ್ ಕುಮಾರ್ ರವಿಯವರು ಕೂಡ ಈ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮೆಲ್ಲರ ಆತ್ಮೀಯರಾಗಿರುವಂಥ ಅರೆ ಮತ್ತು ಅಲೆಮಾರಿ ನಿಗಮದ ಮಾಜಿ ಅಧ್ಯಕ್ಷರಾಗಿರುವಂಥ ರವೀಂದ್ರ ಶೆಟ್ಟಿ ಉಳಿದವರೇ, ಅದೇ ರೀತಿಯಲ್ಲಿ ವಿಶೇಷವಾದಂಥ ಒಂದು ಗೌರವಕ್ಕೆ ಪಾತ್ರರಾಗಿರುವಂಥವರು ನಮ್ಮೆಲ್ಲರ ಸಹೋದರಿಯಾಗಿರುವಂತಹ ಈ ಕೊರ್ನಾಡು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಯಾಗಿರುವಂತಹ ಶ್ರೀಮತಿ ಆಯಿಷಾ ರಿಮಾರ್ ಅವರೇ, ಅದೇ ರೀತಿಯಲ್ಲಿ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಇಷ್ಟೊಂದು ಶುಚಿಯಾಗಿ ಇಟ್ಟುಕೊಂಡು ನಾವೇನು ಖಾಸಗಿ ಆಸ್ಪತ್ರೆ ಕಡಿಮೆ ಇಲ್ಲ ಅನ್ನುವಂಥ ಒಂದು ಸ್ಪರ್ಧೆಯನ್ನು ಹುಡುಕಿರುವಂತಹ ನಮ್ಮೆಲ್ಲರ ಕಣ್ಮಣಿಗಳಾಗಿರುವಂಥ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಎಲ್ಲ ಸಿಬ್ಬಂದಿಗಳೇ ಮತ್ತು ವಿಶೇಷವಾಗಿ ಇದರೊಂದಿಗೆ ಸಹಕಾರ ಕೊಡ್ತಿರುವಂಥ
ನಮ್ಮ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರೆ ಮತ್ತು ನಮ್ಮ ಪಾರ್ಟಿಯ ಎಲ್ಲ ಪ್ರಮುಖ ಕಾರ್ಯಕರ್ತರೆ. ನಾವಿವತ್ತು ಇಂಥ ಕಾರ್ಯಕ್ರಮಗಳು ಯಾಕಾಗಿ ಮಾಡಬೇಕು ಅನ್ನುವಂಥದ್ದು ನಮಗೆ ನಾವು ಪ್ರಶ್ನೆ ಮಾಡಿಕೊಳ್ಳುವಂಥದ್ದು. ನಾವು ಮೊದಲು ಕೂಡ ಸರ್ಕಾರಗಳಿತ್ತು, ಕೇಂದ್ರ ಸರ್ಕಾರಗಳು ಅನೇಕ ಕಾರ್ಯಕ್ರಮಗಳಿತ್ತು, ಅದು ಬೇರೆ ಬೇರೆ ರೀತಿಯಲ್ಲಿತ್ತು. ಆದರೆ ನರೇಂದ್ರ ಮೋದಿ ಬಂದ ನಂತರ ಯಾವುದೇ ಧರ್ಮ, ಯಾವುದೇ ಜಾತಿ, ಯಾವುದೇ ಮತ ಅನ್ನುವಂಥ ಕಲ್ಪನೆಯನ್ನು ಮಾಡದೆ ನಾವೆಲ್ಲರೂ ಈ ದೇಶದ ವಾಸಿಗಳು, ನಾವೆಲ್ಲರೂ ಈ ದೇಶದ ನಾಗರಿಕರು ಅನ್ನುವಂಥ ದೃಷ್ಟಿಯಿಂದ ಅವರು ಮಾಡಿರುವಂಥ 163 ಯೋಜನೆಗಳು ಕೂಡ ಯಾವುದೇ ಧರ್ಮಕ್ಕೆ ಸೀಮಿತವಾಗಿರದೆ ಭಾರತೀಯ ನಾಗರಿಕರಿಗೆ ಸಂಬಂಧಪಟ್ಟಂಥ ಯೋಜನೆಯನ್ನು ಕೊಟ್ಟಂಥ ಒಬ್ಬ ಧೀಮಂತ ನಾಯಕ ಇದ್ದರೆ ಅದು ನರೇಂದ್ರ ಮೋದಿ. ಅದಕ್ಕೋಸ್ಕರ ಅವರೆಲ್ಲರೂ ಜಾತಿ, ಧರ್ಮ, ಮತ ಭೇದವನ್ನು ಮರೆತು ಪ್ರೀತಿಗೆ ಪಾತ್ರರಾಗಿರುವಂಥ ವ್ಯಕ್ತಿ ಯಾರಂತ ಹೇಳಿದರೆ ನರೇಂದ್ರ ಮೋದಿ. ಆ ಕಾರಣಕ್ಕೋಸ್ಕರವಾಗಿ ಇವತ್ತು ನಾವು ಅವರ ಜನ್ಮದಿನವನ್ನು ಸೇವೆಯ ಮೂಲಕವಾಗಿ ಪಾಕ್ಷಿಕ ಮಟ್ಟದಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಕಳೆದ ವರ್ಷ ಕೂಡ ಅವರ ಹುಟ್ಟುಹಬ್ಬವನ್ನು ಇಡೀ ದೇಶದಾದ್ಯಂತ ಸೇವಾ ಕಾರ್ಯಕ್ರಮದ ಮೂಲಕ ಮಾಡಿದ್ದೇವೆ. ಈ ಸಲ ಕೂಡ ಮಾಡ್ತಾ ಇದ್ದೇವೆ. ಆದರೆ ಕಳೆದ ಸರಿ ಕೊರೋನಾ ವಾರಿಯರ್ಸ್ಗಳಾಗಿ ನಮ್ಮೆಲ್ಲ ಆರೋಗ್ಯ ಸಿಬ್ಬಂದಿಗಳು ಕೆಲಸ ಕಾರ್ಯಗಳು ಮಾಡಿದ್ದಾರೆ. ಆ ಸಂದರ್ಭದಲ್ಲೂ ಕೂಡ ಇದೇ ಕರುನಾಡು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಎಲ್ಲರನ್ನು ಗೌರವಿಸುವಂಥ ಕೆಲಸವನ್ನು ಕೂಡ ನಾವೆಲ್ಲರೂ ಮಾಡಿದ್ದೇವೆ. ಅದಕ್ಕೋಸ್ಕರ ಸಂತೋಷ ಇದೆ. ಇವತ್ತು ನಮ್ಮ ಆರೋಗ್ಯ ಸಿಬ್ಬಂದಿಗಳಾಗಿರ್ಬೋದು ಅಥವಾ ನಮ್ಮ ಆಶಾ ಕಾರ್ಯಕರ್ತರೇ ಆಗಿರ್ಬೋದು ಅಥವಾ ಅಂಗನವಾಡಿ ಸಹಾಯಕಿಯರಾಗಿರ್ಬೋದು, ಅವರೆಲ್ಲರ ಕರ್ತವ್ಯವನ್ನು, ಅವರ ಕೆಲಸಗಳನ್ನು, ಅವರ ಸೇವೆಗಳನ್ನು ಗುರುತಿಸುವಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವಾಗ ಒಂದು ಮುಂದೆ ಇಟ್ಟುಕೊಂಡು ಅವರಿಗೆ ಮತ್ತಷ್ಟು ಸ್ಫೂರ್ತಿ ತುಂಬುವಂಥ ಕೆಲಸ ಕಾರ್ಯಗಳು ಮಾಡ್ತಾ ಇದೆ. ಕಾರಣ ಇಷ್ಟೇ, ಅಲ್ಲಿಂದ ಮುಂದೆ ಬಂದಾಗ ಈಗ ಸಮಾಜದ ಬೆಳವಣಿಗೆ ಆಗಲಿಕ್ಕೆ ಆ ತಳಮಟ್ಟದ ಕಾರ್ಯಕರ್ತರ ಅವಶ್ಯಕತೆ ಇದೆ. ಅಲ್ಲಿ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಆರೋಗ್ಯ ಸಿಬ್ಬಂದಿಗಳು ಮತ್ತು ನಮ್ಮ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರು. ಅದಕ್ಕೋಸ್ಕರ ಅವರ ಗೌರವವನ್ನು ಮತ್ತಷ್ಟು ಹೆಚ್ಚು ಮಾಡುವಂಥ ಕೆಲಸ ಕಾರ್ಯಗಳನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ನಮ್ಮ ದೇಶದ ರಾಷ್ಟ್ರೀಯ ಅಧ್ಯಕ್ಷರು ಕೊಟ್ಟಂಥ 15 ದಿವಸಗಳ ಕಾರ್ಯಕ್ರಮದಲ್ಲಿ 13 ಸೇವೆಗಳಿದ್ದಾವೆ. ಎಲ್ಲವನ್ನು ಕೂಡ ಇವತ್ತು ನಮ್ಮ ಸಂಚಾಲಕರು ಅದರ ಬಗ್ಗೆ ವಿವರಣೆ ನೀಡಿದ್ದಾರೆ. ಆದರೆ ನಾವು ಅದನ್ನು ಮತ್ತೊಮ್ಮೆ ಪುನರಾವರ್ತನೆ ಮಾಡುವಂಥ ಕೆಲಸವನ್ನು ಮಾಡುವುದಿಲ್ಲ. ಆದರೆ ಈ 13 ಕಾರ್ಯಕ್ರಮಗಳು ಕೂಡ ಇಡೀ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡುವಂಥದ್ದು, ಸಮಾಜಕ್ಕೊಂದು ಸ್ಫೂರ್ತಿ ಕೊಡುವಂಥ ಕಾರ್ಯಕ್ರಮಗಳು ಇವತ್ತು ನಾವೆಲ್ಲ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ದೇವೆ. ಇನ್ನು ಮುಂದೆ ನಡೆಯುವಂಥ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ, ಉದಾಹರಣೆಗೆ ನಾವು ಕ್ಷಯಮುಕ್ತ ಭಾರತವನ್ನು ಮಾಡಲಿಕ್ಕಿದ್ದೇವೆ. ಅದೇ ರೀತಿಯಲ್ಲಿ ನಾಡ್ದು 25ಕ್ಕೇ ಸಂಪೂರ್ಣ ಭಾರತದಿಂದ ಕ್ಷಯಮುಕ್ತ ಮಾಡುವಂಥ ಒಂದು ಮಾತನ್ನು ನರೇಂದ್ರ ಮೋದಿಯವರು ಹೇಳಿದ್ದಾರೆ. ಅದನ್ನು ಕೂಡ ನಾವೆಲ್ಲರೂ ಖಂಡಿತವಾಗಿಯೂ ನಾವೆಲ್ಲರೂ ಕೆಲಸ ಕಾರ್ಯ ಮಾಡುವ ಮೂಲಕವಾಗಿ ಅವರ ಆ ದಿಟ್ಟತನದ ಒಂದು ನಿರ್ಧಾರಕ್ಕೆ ನಾವೆಲ್ಲರೂ ಕೈ ಜೋಡಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಅದೇ ರೀತಿಯಲ್ಲಿ ಇವತ್ತು ಮಾಧ್ಯಮದ ಮೂಲಕವಾಗಿ ಅವ್ರು ಮಾಡಿದಂಥ ಎಲ್ಲ ಕಾರ್ಯಕ್ರಮಗಳು ಸಾರ್ವಜನಿಕರಿಗೆ ತಿಳಿಸುವಂಥ ಕೆಲಸವನ್ನು ಕೂಡ ನಮ್ಮ ಮಾಧ್ಯಮದ ಪ್ರತಿನಿಧಿಗಳು ಅವರ ಜವಾಬ್ದಾರಿಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೂ ಕೂಡ ನಾನು ಮಾಧ್ಯಮದ ಪ್ರಮುಖರಿಗೂ ಕೂಡ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಯಾಕಂತ ಕೇಳಿದ್ರೆ ಇಡೀ ಸಮಾಜಕ್ಕೆ ಒಂದು ಅಂಗ, ನಮ್ಮ 4 ಅಂಗಗಳಿದ್ದರೂ ಕೂಡ 5ನೇ ಅಂಗವಾಗಿ, 3 ಅಂಗಗಳೊಟ್ಟಿಗೆ 4ನೇ ಅಂಗವಾಗಿ ನಮ್ಮ ಪತ್ರಿಕಾ ಮಾಧ್ಯಮದ ಅಂಗ ಕೂಡ ಬಹಳ ಪ್ರಮುಖವಾದದ್ದು. ಹಾಗಾಗಿ ಬಹಳ ಒಂದು ಒಳ್ಳೆಯ ರೀತಿಯಿಂದ ಈ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ಅನ್ನುವಂಥ ಮಾತನ್ನು ಹೇಳುತ್ತಾ, ಇವತ್ತು ನಡೆಯುವಂಥ ಬೂಸ್ಟರ್ ಡೋಸ್ ಲಸಿಕೆಯ ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ಮಾಡೋಣ. ಅದೇ ರೀತಿಯಲ್ಲಿ ನಮ್ಗೆ ಗೊತ್ತಿರಬೇಕು, ಇಡೀ ಜಗತ್ತಿನಲ್ಲೇ 200 ಕೋಟಿ ಲಸಿಕೆಯನ್ನು ಉಚಿತವಾಗಿ ಕೊಟ್ಟಂಥ ಧೀಮಂತ ನಾಯಕ ಇಡೀ ಜಗತ್ತಲ್ಲಿ ಯಾರಿದ್ರೆ ಅದು ನಮ್ಮ ಭಾರತದ ನರೇಂದ್ರ ಮೋದಿ. ಅದಕ್ಕೋಸ್ಕರ ನಾವು ಹೆಮ್ಮೆಯನ್ನು ಪಡಬೇಕಾಗಿರುವಂಥದ್ದು. ಅಂಥ ದೇಶದಲ್ಲಿ ನಾವು ಹುಟ್ಟಿದ್ದೇವೆ. ನಾವು ಕೆಲಸ ಕಾರ್ಯ ಮಾಡಲಿಕ್ಕೆ ಇರುವಂಥ ಕಾರ್ಯಕರ್ತರು ಆ ಪ್ರಧಾನಿ ನರೇಂದ್ರ ಮೋದಿ ಮಾಡುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ನಾವು ಬಲವನ್ನು ಕೊಡೋಣ. ಆ ಮೂಲಕವಾಗಿ ಈ ದೇಶದ ಶಕ್ತಿಯನ್ನು ಮತ್ತಷ್ಟು ಜಗತ್ತಿಗೆ ತೋರಿಸಿಕೊಳ್ಳುವಲ್ಲಿ ನಾವೆಲ್ಲರೂ ಪಾತ್ರರಾಗೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತು ಮಾಡುವಂಥ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ಅನ್ನುವಂಥ ಮಾತನ್ನು ಹೇಳ್ತಾ, ನಿಮ್ಮೆಲ್ಲರಿಗೂ ಶುಭವಾಗಲಿ ಅನ್ನುವಂಥ ಮಾತನ್ನು ನಾನು ಗೌರವಾನ್ವಿತ ಪ್ರಧಾನಿಯವರ 72ನೇ ಜನ್ಮದಿನವನ್ನು ಬಹುಶಃ ಇಡೀ ದೇಶ ಬಹಳ ಸಂಭ್ರಮದಿಂದ ಆಚರಿಸಿತು. ಹಾಗೆಯೇ ಇದೊಂದು ಪಾಕ್ಷಿಕವಾಗಿ ಆಚರಣೆಯಾಗುತ್ತಿರುವ ಸಂದರ್ಭದಲ್ಲಿ ಎಲ್ಲ ಆರೋಗ್ಯ ಕಾರ್ಯಕ್ರಮಗಳನ್ನು ಸಹ ಅದರ ಜೊತೆ ಸೇರಿಸಿಕೊಂಡು ಅದನ್ನು ಮತ್ತಷ್ಟು ಉತ್ತೇಜನ ಕೊಟ್ಟು ಅವುಗಳನ್ನು ಮತ್ತು ಏನೋ ಒಂದು ಶಕ್ತಿಯುತವಾಗಿ ಅದನ್ನು ಏನು ಹೇಳ್ತಾರೆ ಪರಿಣಾಮಕಾರಿಯಾಗಿ ಮಾಡುವಲ್ಲಿ ಇಂಥ ಕಾರ್ಯಕ್ರಮಗಳು ಸ್ಫೂರ್ತಿಯಾಗಿವೆ. ನೀವುಗಳು ಇವತ್ತು ಇಲ್ಲಿಗೆ ಬಂದು ನಮ್ಮನ್ನೆಲ್ಲ ಗೌರವಿಸಿ ನಮ್ಮ ಕಾರ್ಯಕ್ರಮಗಳನ್ನು ನೀವೇನು ಹೇಳಿದ್ರಿ, ನಾವು ಬುಡದಿಂದ ಕೆಲಸ ಮಾಡುವಂಥ ಕಾರ್ಯಕರ್ತರು ನಾವಿಲ್ಲಿದ್ದೇವೆ. ನಮ್ಮ ಕಾರ್ಯಕ್ರಮಗಳನ್ನು ಗುರುತಿಸಿ ದೇಶದ ಕಾರ್ಯಕ್ರಮಕ್ಕೆ ನಾವೊಂದು ಬೆನ್ನೆಲುಬಾಗಿದ್ದೇವೆ ಅಂತ ಒಂದು ದೊಡ್ಡ ಮಾತನ್ನು ನೀವು ಹೇಳಿದ್ದೀರಿ. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲೂ ನಾವು ಇನ್ನಷ್ಟು ಕೆಲಸ ಮಾಡಲಿಕ್ಕೆ ಇದೊಂದು ಸ್ಫೂರ್ತಿಯಾಗಿದೆ. ಹಾಗೆಯೇ ಪ್ರಧಾನಿಯವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಹಮ್ಮಿಕೊಂಡಂತಹ ನಿಮ್ಮೆಲ್ಲ ಕಾರ್ಯಕ್ರಮಗಳಿಗೂ
ನಾವು ಶುಭ ಕೋರುತ್ತೇವೆ. ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಲಿ ಅಂತ ಈ ಮೂಲಕ ನಾನು ವೈದ್ಯಾಧಿಕಾರಿಗಳು ಹಾಗೂ ನಮ್ಮೆಲ್ಲ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತೆಯರು ಪ್ರತಿಯೊಬ್ಬರ ಪರವಾಗಿ ನಾನು ಇವತ್ತು ಎಲ್ಲರಿಗೂ ಶುಭ ಕೋರುತ್ತೇನೆ. ಈ ಕಾರ್ಯಕ್ರಮದ ರೂವಾರಿಗಳು ನಮ್ಮ ಸುಧೀರ್ ಶೆಟ್ಟಿ ಕಣ್ಣೂರು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ನಮ್ಮ ನಾಯಕರು, ಈ ಭಾಗದ ಜನರ ನಾಯಕರು ಹಾಗೂ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ಸಂತೋಷ್ ಕುಮಾರ್ ರೈ ಬೋಳಿಯರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಅವರಿಗೆ ನಮ್ಮೆಲ್ಲರ ಪರವಾಗಿ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಮಂಡಲದ ಜವಾಬ್ದಾರಿಯುತ ಪ್ರಮುಖರಿಗೆ ನಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಮಂಡಲ ಪಂಚಾಯತಿನ ಅಧ್ಯಕ್ಷರು, ಸದಸ್ಯರು ಹಾಗೂ ಎಲ್ಲ ಗೌರವಾನ್ವಿತ ನಾಯಕರುಗಳಿಗೆ ಅನಂತ ಧನ್ಯವಾದಗಳು. ವಿಶೇಷವಾಗಿ ನಮ್ಮೊಂದಿಗಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ, ಇನ್ನು ಮುಂದಕ್ಕೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುವಂಥ ಆಶಾ ಕಾರ್ಯಕರ್ತರು ಹಾಗೂ ಈ ಆರೋಗ್ಯ ಸಿಬ್ಬಂದಿಗಳಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ಅದೇ ರೀತಿ ಕಾರ್ಯಕ್ರಮವನ್ನು ನಮ್ಮ ಎಲ್ಲರಿಗೂ ತಲುಪಿಸುವಂಥ, ಜನಸಾಮಾನ್ಯರಿಗೆ ತಲುಪಿಸುವಂಥ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವಂಥ ಈ ಮಾಧ್ಯಮ ಮಿತ್ರರಿಗೆ ಕೂಡ ಅನಂತ ಧನ್ಯವಾದ ಕೊಡಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕು ಅಂತ ಹೇಳುತ್ತಾ